ಸರ್ಕಾರ 1996ರ ಆದೇಶದಂತೆ ಕಾರ್ಮಿಕರಿಗೆ ರೂಪಿಸಬೇಕು ಎಂದು ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಮಿತಿಯ ಜಿಲ್ಲಾಧ್ಯಕ್ಷ ಬಿ ಉಮೇಶ್ ಒತ್ತಾಯಿಸಿದರು. ನಗರದ ಕಾರ್ಮಿಕ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ನೀಡಿ ನಂತರ ಮಾತನಾಡಿದ ಉಮೇಶ್, ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ಸಂಹಿತೀಕರಣಗೊಳಿಸುವ ಪ್ರಕ್ರಿಯೆಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾನೂನು 1996 ಹಾಗೂ ಸೆನ್ ಕಾನೂನು ರದ್ದು ಮಾಡಿದೆ. ಜೊತೆಗೆ ಕೇಂದ್ರದ OHC ಕಾರ್ಮಿಕರ ಸಂಹಿತೆ ಅಡಿಯಲ್ಲಿ ಸೆನ್ ಸಂಗ್ರಹ ಮಿತಿಯನ್ನು 10 ಲಕ್ಷ 1996 ಈ ಎರಡು ಕಾನೂನುಗಳನ್ನು ರೂಪಾಯಿ ಮೌಲ್ಯದಿಂದ 50 ಲಕ್ಷ ರೂಪಾಯಿ ಮೌಲ್ಯ ಮೇಲ್ಪಟ್ಟು ಎಂದು ತಿದ್ದುಪಡಿ ಮಾಡಲಾಗಿದೆ. ಇದರಿಂದಾಗಿ ಸೆಸ್ ಸಂಗ್ರಹ ಗಣನೀಯವಾಗಿ ಕುಸಿಯಲಿದೆ. ಕೂಡಲೇ ಸರ್ಕಾರ 1996ರ ಆದೇಶದಂತೆ ಕಾರ್ಮಿಕರಿಗೆ ರೂಪಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕ ಮಂಡಳಿ ಮತ್ತು ಸೆಸ್ ಸಂಗ್ರಹ ವ್ಯವಸ್ಥೆಯನ್ನು ಬಲಪಡಿಸಲು ಕ್ರಮ ವಹಿಸಬೇಕು. ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಮೇಲೆ GST ಏರಿಕೆ ಮಾಡಿರುವುದರಿಂದ ಕಟ್ಟಡ ನಿರ್ಮಾಣ ಉದ್ಯಮದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಲಿದೆ. ನಿರುದ್ಯೋಗ ಹೆಚ್ಚುವ ಜೊತೆಗೆ ಆರ್ಥಿಕ ಚಟುವಟಿಕೆ ಸೊರಗಲಿದೆ. ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ತುಷ್ಟೀಕರಣ ನೀತಿಗಳನ್ನು ಕೈಬಿಡಬೇಕು. ಕಟ್ಟಡ ಉದ್ಯಮವನ್ನು ರಕ್ಷಿಸಬೇಕು. ಅಂತಾರಾಜ್ಯ ವಲಸೆ ಕಾರ್ಮಿಕರ ಕಾನೂನು 1979 ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಎಂದರು. ಪ್ರತಿಭಟನೆ ವೇಳೆ ಫೆಡರೇಷನ್ ಸಮಿತಿಯ ಗೌರವಾಧ್ಯಕ್ಷ TM ಗೋವಿಂದರಾಜು, ಬೆಟ್ಟಪ್ಪ, ಇಬ್ರಾಹಿಂ ಖಲೀಲ್, ರವೀಶ್, ಕಾಂತರಾಜು, ಉಪಾಧ್ಯಕ್ಷ ಶಂಕರಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಇಂಪಾರ್ಟೆಂಟ್ ಇರೋವಂಥದ್ದು ಸಾಫ್ಟ್ವೇರ್ ಸಂಬಂಧಪಟ್ಟಂತೆ ಈಗಾಗಲೇ ಹೊಸ ನೋಂದಣಿ ಮತ್ತು ಸೌಲಭ್ಯಗಳು ಹಾಕಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ ಸ್ವಂತ ಏನು ಸಾಫ್ಟ್ವೇರ್ನ ಶೀಘ್ರ ಸಾಫ್ಟ್ವೇರ್ನ ಇದು ಮಾಡಬೇಕು ಮತ್ತು ಬಾಕಿ ಇರೋ ಸೌಲಭ್ಯಗಳನ್ನ ಮೇಜರಾಗಿ ಕೊಡಬೇಕಾದಂಥದ್ದು. ಕೋವಿಡ್ ಪರಿಹಾರಗಳು ಕಲ್ಯಾಣ ಮಂಡಳಿಯಿಂದ ಹೆಚ್ಚು ಜನಕ್ಕೆ ತಲುಪಿಲ್ಲ, ಅದು ತಲುಪಬೇಕು ಅಂತ ಇರೋವಂಥದ್ದು. ಮತ್ತು ಏನು ತರಬೇತಿ ಕೊಟ್ಟು ಇದನ್ನು ಕೊಡಬೇಕು ಅನ್ನೋದು ಇರೋ ಅಂಥ ವಿಚಾರ ಏನಿದೆ, ಟೂಲ್ ಕಿಟ್ಗಳು ಅವೆಲ್ಲನ ತರಬೇತಿ ಕೊಟ್ಟು ನಂತರ ಯಾವುದು ಅದನ್ನು ಬಯಸ್ತಾರೆ ಅದನ್ನು ಕೊಡಬೇಕು ಅಂತ ಇದೆ. ಈಗ ಕೇವಲ ಗಾಡಿಯವರಿಗೆ ಕೊಟ್ಟಿದ್ದಾರೆ, ಉಳಿದ ಕಾರ್ಮಿಕರು ಅಲ್ವೇ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಅವರೆಲ್ಲ ನಮ್ಮ ಸಂಘದ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ. ಯಾಕೆ ಸರ್ ಇಷ್ಟು ದಿನ ನಾವು ನಿಮ್ಮ ಸಂಘದ ಮೆಂಬರ್ ಆಗಿರಬೇಕು, ನಮ್ದೇನು ನೀವು ಕೇಳ್ತಾ ಇಲ್ಲ ಅನ್ನೋ ಒಂದಷ್ಟು ಬಂದಿದೆ. ಅದರದ್ದು ಮುಖ್ಯವಾಗಿ ಇರೋ ಅಂಥದ್ದು ಬೋಗಸ್ ಕಾರ್ಡ್ದು ಕಾಯ್ದೆಯಲ್ಲಿದೆ. ಒಂದಷ್ಟು ಸಂಘದ ಹೆಸರಿನಲ್ಲಿ ಸೇವಾ ಕೇಂದ್ರಗಳಲ್ಲಿ ಒಂದಷ್ಟು ಜನ ಮಿಸ್ಟೇಕ್ ಮಾಡಿದರೆ ಅದನ್ನು ಈಗಾಗಲೇ ನೀವು ಪರಿಶೀಲಿಸ್ತಾ ಇದ್ದೀರ. ಮತ್ತಷ್ಟು ಪರಿಶೀಲಿಸಿ ಅವ್ರಿಗೆ ಏನೆಲ್ಲಾದಂಥ ಕಾರ್ಮಿಕರಿಗೆ ಬರಬೇಕು. ಇನ್ನು ಕೇಂದ್ರ ಸರ್ಕಾರ ಹೊಸ ಕಾರ್ಮಿಕ ಸಮಿತಿನಲ್ಲಿ ಇದೆಲ್ಲ ಕೊಚ್ಚೋಗ್ತಾ ಇದೆ. ಅದು ಹೋಗ್ಕೂಡ್ದು 1996 ಸೆಕ್ಸ್ ಆ್ಯಕ್ಟು ಮತ್ತು ಇದು ಸಂಬಂಧಪಟ್ಟಂಥ ಏನಿದೆ ಕಲ್ಯಾಣ ಮಂಡಳಿಯ ಕಾಯ್ದೆಗಳು ಉಳಿಬೇಕು ಅನ್ನೋ ಅಂತ ಇರೋದು. ಮತ್ತು ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಇದು ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ನಡೀತಾ ಇರೋಂಥ ಹೋರಾಟದ ಪರವಾಗಿ ನಿಮಗೆ ಮನವಿ ಕೊಟ್ಟಿದ್ವಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.